ಕಾನೂನು ಬೇರೆ ನ್ಯಾಯ ಬೇರೆ ಎನ್ನುವುದು ಕೆಲವೊಮ್ಮೆ ಕಾನೂನು ವ್ಯವಸ್ಥೆಯಲ್ಲಿ ಕಂಡುಬರುವ ಸತ್ಯವಾದರೂ ಕಳೆದ 3 ದಿನದ ಹಿಂದೆ ಬ್ರಹ್ಮಾವರ ನಗರ ಮಧ್ಯಭಾಗದ ವಾಣಿಜ್ಯ ಸಂಕೀರ್ಣವೊಂದರ ಎದುರುಭಾಗ ಸರ್ಕಾರಿ ಸ್ಥಳ ಎಂದು ವ್ಯಕ್ತಿಯೋರ್ವರು ಲೋಕಾಯುಕ್ತಕ್ಕೆ ದೂರು ನೀಡಿದ ಕಾರಣ ನ್ಯಾಯಾಲಯದ ಆದೇಶದಂತೆ ನೆಲಕ್ಕೆ ಹಾಕಿಸಿದ್ದ ಸಿಮೆಂಟ್ ಬ್ಲಾಕ್ ಮತ್ತು ಮಳೆ ಮತ್ತು ನೆರಳಿಗೆ ಅಂಗಡಿ ಕೋಣೆಯವರು ಮಾಡಿಕೊಂಡ ತಗಡು ಮಾಡನ್ನು ಕಟ್ಟಡ ಮಾಲೀಕರ ಸಮ್ಮುಖದಲ್ಲಿ ತೆರವು ಮಾಡಿದ್ರು. ತಾಲೂಕು ಕೇಂದ್ರ ಬ್ರಹ್ಮಾವರ ನಗರ ಮಧ್ಯಭಾಗ ಬಸ್ ನಿಲ್ದಾಣ. ಕ್ಷಣಕ್ಕೂ ಸಹಸ್ರಾರು ಜನರ ಸಂಚಾರ. ವಾಹನ ನಿಲುಗಡೆಗೆ ಸ್ಥಳ ಇಲ್ಲದೆ ಪರದಾಡುವ ಪರಿಸ್ಥಿತಿಯಲ್ಲಿ ಇರುವಾಗ ನ್ಯಾಯಾಲಯದ ಆದೇಶ ಪಾಲನೆ ಮಾಡಿ ಅಂದವಾಗಿದ್ದ ಸ್ಥಳವನ್ನು ಹೊಂಡಗುಂಡಿ ಮಾಡಿ ನಡೆದಾಡಲು ಅಸಾಧ್ಯವಾಗದಂತೆ ಮಾಡಲಾಗಿ ಸಾರ್ವಜನಿಕರಿಗೆ ಉಪಯುಕ್ತವಾಗುತ್ತಿದ್ದ ಸ್ಥಳದ ತೆರವು ಕಾರ್ಯದ ನೆಪದಲ್ಲಿ ಸಾರ್ವಜನಿಕರಿಂದ ದೂರು ಕೇಳಿಬರುತ್ತಿದೆ. ಈ ಜಾಗವು ಸರಕಾರದ ಪರಂಬೋಕು ರಸ್ತೆಯ ಜಾಗವಾಗಿದ್ದು ಇದೀಗ ಲೋಕೋಪಯೋಗಿ ಇಲಾಖೆಯ ಅಧೀನವಾದುದರಿಂದ ಮಳೆ ಬಂದು ನಡೆದಾಡಲು ಅಸಾಧ್ಯವಾಗದ ಈ ಸ್ಥಳದಲ್ಲಿರುವ ಹೊಂಡಗುಂಡಿಯನ್ನು ಸರಿ ಮಾಡಿ ರಸ್ತೆಯ ಮಟ್ಟದಲ್ಲಿ ನಿರ್ಮಿಸುವುದು ಅಥವಾ ರೋಟರಿಯಂತ ಸಂಘ ಸಂಸ್ಥೆಯವರಿಂದ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತ ಕಾರ್ಯ ಮಾಡಿದಲ್ಲಿ ನಗರಕ್ಕೆ ಮೆರುಗು ಹೆಚ್ಚಲಿದೆ. ಕೋರ್ಟಿಂದ ಮನೆ ಪಡೆದು ಇವತ್ತು ತಹಶೀಲ್ದಾರ್ ಮೂಲಕ ಅದನ್ನೆಲ್ಲ ಒಡೆದು ತೆರವು ಮಾಡಿದ್ದಾರೆ. ತೆರವು ಮಾಡಿ ಇವತ್ತು ನೋಡಿದರೆ ಅಲ್ಲಿ ಆ ಜಾಗ ನೋಡಿದರೆ ಎಲ್ಲರಿಗೂ ಬೇಜಾರಾಗುತ್ತೆ. ಯಾಕಂದರೆ ಬ್ರಹ್ಮಾವರದ ಮುಖ್ಯ ಜಾಗದಲ್ಲಿರುವ ಒಂದು ವಾಣಿಜ್ಯ ಸಂಕೀರ್ಣದ ಎದುರು ಭಾಗದಲ್ಲಿರುವಂಥ ಜಾಗ. ಜನಗಳು ನೂರಾರು ಜನ ಈ ಜಾಗದಲ್ಲಿ ಓಡಾಡ್ತಾ ಇದ್ರು. ಇವತ್ತು ಈ ಬ್ರಹ್ಮಾವರದ ಒಂದು ತಾಲೂಕಿನ ಜನಗಳು ಇಲ್ಲೇ ಹೋಗುವಾಗ ಇದೆ. ಇವತ್ತು ಆ ಜಾಗ ನೋಡಿದ್ರೆ ಇಂಟರ್ಲಾಕ್ ಎಲ್ಲ ಒಡೆದು ತೆಗೆದಿದ್ದಾರೆ. ಓಡಾಡೋಕ್ಕಾಗಲ್ಲ, ಕೆಸರು ಗೆದ್ದೆ ಥರ ಆಗಿದೆ. ಅಲ್ಲಿ ಅಡಿಗಡೆ ಇರೋ ನೀರಿನ ಪೈಪ್ ಲೈನ್, ಬೇರೆ ಕೇಬಲ್ ಲೈನ್ಗಳು ಎಲ್ಲ ಮೇಲೆ ಬಿದ್ದಾವೆ. ಮತ್ತು ಜನಗಳಿಗೂ ಈಗ ಓಡಾಡೋಕ್ಕೂ ತುಂಬ ಕಷ್ಟಕರವಾಗಿದೆ. ಆ ಥರ ಒಂದು ಸಂಘಟನೆಯವರು ಈ ಥರದ ಉದ್ದೇಶ ಏನೋ ಒಂದು ದುರುದ್ದೇಶದಿಂದ ಈ ಬ್ರಹ್ಮಾವರದಲ್ಲಿ ಮಾಡ್ತಾ ಇದ್ದಾರೆ. ಇದು ಒಂದೇ ಸಂಕೀರ್ಣದ ಎದುರುಗಡೆ ಇರುವುದಲ್ಲ, ಇನ್ನೂ ಬ್ರಹ್ಮಾವರದ ಈ ಥರ ಹಲವೊಂದು ಜಾಗದಲ್ಲಿ ಈ ಥರ ಇದೆ. ಮಾಡಿದರೆ ಎಲ್ಲವನ್ನೂ ತೆರವು ಮಾಡಿಸ್ತೀಯಲ್ಲ ಸಂಘಟನೆಯವರು. ಎಲ್ಲ ಒಂದು ಬ್ರಹ್ಮಾವರದಲ್ಲಿರುವ ದೊಡ್ಡ ದೊಡ್ಡ ಕಟ್ಟಡಗಳ ಎದುರುಗಡೆ ಇರುವ ಖಾಸಗಿ ಜಾಗದ ಅವರ ಈ ಮೋರಿ ಅಂತ ಬರ್ತದೆ, ಸರ್ಕಾರಿ ಜಾಗದ ಹತ್ರ ಹಾಕಿರೋ ಇಂಟರ್ಲೋಟು ಇಲ್ಲ ಮೆಟ್ಲು ಏನೋ ಮಾಡಿರ್ತಾರೆ, ಅದನ್ನೆಲ್ಲವನ್ನೂ ತೆರವು ಮಾಡೋದು. ಯಾವುದೋ ಒಂದೇ ಒಂದು ಸಣ್ಣ ಉದ್ದೇಶ ಇಟ್ಕೊಂಡು ಒಂದು ವಾಣಿಜ್ಯ ಸಂಕೀರ್ಣನೆಗೂ ಗುರುತು ಮಾಡಿ ಅದರ ಎದುರುಗಡೆನೇ ಇರೋದು. ಅದರ ಪಕ್ಕದಲ್ಲಿ ಪಾಪ ಅಲ್ಲೊಂದು ಸಣ್ಣ ತರಕಾರಿ ಅಂಗಡಿಯರು ವ್ಯಾಪಾರಸ್ಥರೆಲ್ಲ ಅಂಗಡಿಗಳನ್ನು ಮಾಡ್ಕೊಂಡಿದ್ರು. ಅವ್ರಿಗೆ ಇವತ್ತು ಅಂಗಡಿನೂ ಇಟ್ಕೊಳ್ಳೋಕ್ಕಿಲ್ಲ. ಪಾಪ ಅವರೊಂದು ರೋಡ್ ಸೈಡಲ್ಲಿ ಏನೋ ಒಂದು ವ್ಯವಹಾರ ಮಾಡ್ತಾಯಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ, ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.